ರಸ್ತೆಯನ್ನ ಅಗೆದು ಜಲ್ಲಿ ಹಾಕಿ ಹೋದವರು ಪತ್ತೆ ಇಲ್ಲ. ಡಾಮಾರಿಗಾಗಿ ಕಾದು ಕಾದು ಸುಸ್ತಾದ ರಸ್ತೆಯ ಜಲ್ಲಿಕಲ್ಲಿಗಳು ವಾಹನ ಮೇಲೆ ದಾಳಿ ಮಾಡ್ತಾ ಇದ್ದು ವಾಹನ ಸವಾರರಿಗೆ ಅಪಾಯದ ಕರೆಗಂಟೆ ಬಾರಿಸಿದೆ. ಇದು ಬಂಟ್ವಾಳ ಮೂಡುಬಿದ್ರೆ ರಸ್ತೆಯ ಅಣ್ಣಳಿಕೆಯಿಂದ ಕೊಯ್ಲಾದವರೆಗಿನ 1.25 ಕಿಲೋಮೀಟರ್ ರಸ್ತೆಯ ದುರವಸ್ಥೆ. ಹೇಳುವವರು ಇಲ್ಲ, ಕೇಳುವವರು ಇಲ್ಲ ಅನ್ನುವ ಸ್ಥಿತಿ ಎದುರಾಗಿದ್ದು, ಕಳೆದ 1 ವರ್ಷಗಳಿಂದ ಇಲ್ಲಿನ ಜನರು ರಸ್ತೆಯಲ್ಲಿ ಓಡಾಟ ಮಾಡಲು ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ. ಇದು ಜಿಗ್ಜ್ಯಾಗ್ ರಸ್ತೆಯಾಗಿದ್ದು ನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಓಡಾಟ ನಡೆಸ್ತಾ ಇವೆ. ಜನರು ಸಾವಿನ ಭಯದಿಂದ ಸಂಚರಿಸುವಂತಾಗಿದೆ. ಪಿಡಬ್ಲ್ಯೂ ಇಲಾಖೆಗೆ ಸೇರಿದ ರಸ್ತೆ ಇದಾಗಿದ್ದು ರಸ್ತೆಯ ಡಾಮಾರೀಕರಣಕ್ಕಾಗಿ ಅನುದಾನ ಬಿಡುಗಡೆಯಾಗಿದೆ. ಕಾಮಗಾರಿಯು ಆರಂಭವಾಗಿದೆ, ಆದರೆ ಕಾಮಗಾರಿ ಇನ್ನೂ ಮುಗಿಯುತ್ತಾ ಇಲ್ಲ. ಡಾಮಾರು ಹಾಕಲೆಂದು ರಸ್ತೆಯನ್ನ ಅಗೆದು ತಿಂಗಳುಗಳು ಕಳೆದಿವೆಯಾದರೂ ಇನ್ನೂ ಡಾಮಾರು ಹಾಕಿಲ್ಲ. ಇದ ರಸ್ತೆಯನ್ನು ಅಗೆದು ಜಲ್ಲಿ ಹಾಕಿ ತಿಂಗಳಾಗುತ್ತಾ ಬಂದಿದ್ದು ಇನ್ನೂ ಧೂಳು ಮಿಶ್ರಿತ ಜಲ್ಲಿಕಲ್ಲು ಮೇಲೆ ಡ್ಯಾನ್ಸ್ ಮಾಡುತ್ತಾ ಕುಂಟುತ್ತಾ ಉರುಳುತ್ತಾ ಸಾಗಬೇಕಾಗಿರುವ ಸ್ಥಿತಿ ಉಂಟಾಗಿದೆ ಎಂಬ ಆರೋಪ ಇಲ್ಲಿನ ಜನರದ್ದು. ಸೋರ್ನಾಡಿನಿಂದ ಕುಡ್ಕೋಲಿಗೆ ಆಗುವಂಥ ಈಗ ರಾಷ್ಟ್ರೀಯ ಹೆದ್ದಾರಿ ಇದು. ಈಗ ಅದರ ರಸ್ತೆ ಕೆಲಸ ಇನ್ನೂ ಅಷ್ಟು ಏನು ಸರಿಯಾಗಿ ನಡೀತಿಲ್ಲ. 8 ತಿಂಗಳಿಂದ ಕುಂಟುತ್ತಾ ಸಾಗ್ತಾ ಉಂಟು. ಮತ್ತು ಅದರ ಜಲ್ಲಿ ಹಾಗೂ ಧೂಳಿನ ಇದರಿಂದ ಅಲ್ಲಿ ಗಾಡಿಯಲ್ಲಿ ಓಡಾಡಲಿಕ್ಕೂ ಆಗುವುದಿಲ್ಲ, ನಡ್ಕೊಂಡು ಓಡಾಡಲಿಕ್ಕೂ ಆಗುವುದಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಅದರ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಅದನ್ನು ಮುಗಿಸಿದರೆ ಭಾರಿ ಒಳ್ಳೆಯದಿತ್ತು. ಈಗ ಸಾಧಾರಣ 8 ತಿಂಗಳಿಂದ ಕೆಲಸ ನಡೀತಾ ಉಂಟು, ಇನ್ನೂ ಒಂದು ಹಂತಕ್ಕೆ ಬರಲಿಲ್ಲ. ಮತ್ತು ಅವೈಜ್ಞಾನಿಕವಾಗಿ ಕೆಲಸ ನಡೀತಾ ಉಂಟು. ಅಂದರೆ ಒಂದು ಸೈಡ್ ಮಾಡಬೇಕು, ಮತ್ತೊಂದು ಸೈಡನ್ನು ಮತ್ತೆ ಮಾಡೋದು, ಆ ಥರ. ಈಗ ಇಲ್ಲಿ ಒಂದು ಅಗೆಯುವುದು, ಸ್ವಲ್ಪ ಆಚೆ ಅಗೆಯುವುದು, ಆ ಥರ ಎಲ್ಲ ಆಗ್ತಾ ಉಂಟು. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗುವಂತೆ ಒಂದು ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ.